ವಿಟ್ಲ ಸಮೀಪದ ಪೆರುವಾಯಿ ಗ್ರಾಮದಲ್ಲಿ ಹಳ್ಳಿ ಆಟದ ಗಮ್ಮತ್ತು ಎಲ್ಲರ ಗಮನ ಸೆಳೆದಿತ್ತು. ಕೆಸರು ಗದ್ದೆಯಲ್ಲಿ ನಡೆದ ಈ ಆಟಗಳು ಎಲ್ಲರಿಗೂ ಫುಲ್ ಮಜಾ ನೀಡಿತ್ತು. ಅಷ್ಟೇ ಅಲ್ಲ, ಅದನ್ನು ನೋಡಿದವರು ಕೂಡ ಫುಲ್ ಖುಷಿಯಾದರು. ಅಲ್ಲಿ ಆಡಿದ್ದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 20ಕ್ಕೂ ಅಧಿಕ ಆಟಗಳು. ಅವೆಲ್ಲ ನಡೆದದ್ದು ಕೂಡ ಕೆಸರುಗದ್ದೆಯಲ್ಲಿ. ಕೆಸರುಗದ್ದೆಯಲ್ಲಿ ಹಗ್ಗ ಜಗ್ಗಾಟ, ಕಬಡ್ಡಿ, ಚೆಂಡಾಟ, ಗೋಣಿಚೀಲ ಕಟ್ಟಿಕೊಂಡು ಓಟ, ಹಿಮ್ಮುಖ ಓಟ, ರಿಲೆ, ಕೆಸರಿನಲ್ಲಿ ನಾಣ್ಯ ಹುಡುಕುವುದು, ಹಾಳೆಯನ್ನು ತಲೆ ಮೇಲೆ ಇಟ್ಟುಕೊಂಡು ಓಟ, ನಿಧಿ ಹುಡುಕಾಟ, ಅಡಿಕೆ ಸೋಗೆಯಲ್ಲಿ ತಮ್ಮ ಸಂಗಾತಿಯನ್ನು ಎಳೆದುಕೊಂಡು ಓಡುವ ಸ್ಪರ್ಧೆ, ಪತ್ನಿಯನ್ನು ಎತ್ತಿಕೊಂಡು ಓಟ, ಹೀಗೆ 10 ಹಲವು ಆಟಗಳನ್ನು ಕೆಸರಿನಲ್ಲಿ ಆಡಿಸಲಾಯಿತು. ಕೆಸರುಗದ್ದೆಯ ತುಂಬೆಲ್ಲ ಜನವೋ ಜನ. ಅದರಲ್ಲಿ ನವದಂಪತಿಗಳಿಂದ ಹಿಡಿದು ಅರ್ಧ ಸೆಂಚುರಿ ಹೊಡೆದ ದಂಪತಿಗಳು ಕೂಡ ಸ್ಪರ್ಧೆಗೆ ಇಳಿದಿದ್ರು. ತಮ್ಮ ಪತ್ನಿಯನ್ನು ಎತ್ತಿಕೊಂಡು ಸಾಲಾಗಿ ನಿಲ್ಲಬೇಕು. ಆಟಕ್ಕೆ ಚಾಲನೆ ಸಿಕ್ಕ ನಂತರ ಓಟ ಆರಂಭಿಸಬೇಕು. ಇನ್ನು ಪತ್ನಿಯ ಕಾಲಿಗೆ ಕೆಸರು ತಾಗಬಾರದು. ಹೀಗೆ ಪತ್ನಿಯನ್ನು ಕೆಳಗೆ ಇಳಿಸದೆ ಯಾರು ಮೊದಲು ಗುರಿ ಮುಟ್ಟುತ್ತಾರೋ ಆ ಜೋಡಿಗೆ ಬಹುಮಾನ. ಇನ್ನು ಕೆಸರಿನಲ್ಲಿ ಹಿಮ್ಮುಖವಾಗಿ ಓಡಬೇಕು. ಹಿಂದೆ ತಿರುಗಿ ನೋಡದೆ ಹಿಮ್ಮುಖವಾಗಿ ವೇಗವಾಗಿ ಓಡಿ ಯಾರು ಮೊದಲು ಗುರಿ ಮುಟ್ಟುತ್ತಾರೋ ಅವರಿಗೆ ಬಹುಮಾನ. ಈ ಆಟ ಎಲ್ರಿಗೂ ಭಾರಿ ಖುಷಿ ಕೊಡ್ತು. ಹೆಂಗಳೆಯರು ಹಿಮ್ಮುಖವಾಗಿ ಓಡಲಾಗದೆ ಕೆಸರಿನಲ್ಲಿ ಬೀಳುವಾಗ ಅವರ ಗಂಡಂದಿರು ಮುಸಿ ಮುಸಿ ನಕ್ಕು ಸೈಡಲ್ಲಿ ನಿಂತು ಖುಷಿ ಪಟ್ರು. ಸ್ಪರ್ಧೆ ಮುಗಿತಾ ಇದ್ದಂತೆ ಪ್ರತಿಯೊಬ್ಬರಿಗೂ ಕೆಸರನ್ನ ಎರಚಲಾಯಿತು. ಇನ್ನು ಕೆಸರುಗದ್ದೆಯಲ್ಲಿ ಹಾಡು ಡ್ಯಾನ್ಸ್ ಮಾಡಿ ಮಕ್ಕಳು ಎಂಜಾಯ್ ಮಾಡಿದ್ರು. ಮೊಬೈಲ್, ಟ್ಯೂಷನ್, ಎಜುಕೇಶನ್ ಎಲ್ಲವನ್ನು ಬದಿಯಲ್ಲಿಟ್ಟು ಇವತ್ತು ಇಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರ ಕೈಯಲ್ಲೂ ಮೊಬೈಲ್ ಕಾಣಿಸ್ತಾ ಇಲ್ಲ. ಇವತ್ತು ಈ ಮಳೆಗೂ ಯಾರು ಅಂದ್ರೆ ಒದ್ದೆಯಾಗೋದು ಬೇಡ, ನಾವು ಮನೆಯಲ್ಲೇ ಕೂತ್ಕೊಂಡಿರುವ ಅದನ್ನು ಯಾವುದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಇವತ್ತು ಎಲ್ಲರೂ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಮಕ್ಕಳೊಂದಿಗೆ ಅವರ ಪೋಷಕರು, ಅಲ್ಲಿ ನೆರೆದಿದ್ದವರು ಸೇರಿದಂತೆ ಪ್ರತಿಯೊಬ್ಬರು ಕುಣಿದು ಕುಪ್ಪಳಿಸಿ ಸಖತ್ ಎಂಜಾಯ್ ಮಾಡಿದ್ರು. ಕೆಸರುಗದ್ದೆಯಲ್ಲಿ ಆಕರ್ಷಕ ಪಥ ಸಂಚಲನ, ಬೇಸಾಯದ ವಿವಿಧ ಪರಿಕರಗಳ ಪರಿಚಯ, ವಿದ್ಯಾರ್ಥಿನಿಯರು ನೃತ್ಯದ ಮೂಲಕ ಕೃಷಿ ಬೇಸಾಯದ ಮಹತ್ವದ ಪರಿಚಯ, ಅಲ್ಲಿ ತುಳು ಸಂಸ್ಕೃತಿಯ ಆಚಾರ ವಿಚಾರಗಳು ಅನಾವರಣಗೊಂಡವು. ಇನ್ನು ಈ ಗಮ್ಮತ್ತಿನಲ್ಲಿ ಸುತ್ತಮುತ್ತಲಿನ ಕ್ರಿಶ್ಚಿಯನ್ ಬಾಂಧವರು ಭಾಗವಹಿಸಿದ್ರು. ಇತಿಹಾಸ ಸಾರುವ ಕೃಷಿ ಪರಿಕರಗಳನ್ನು ಪ್ರದರ್ಶನದ ಮಾದರಿಯಲ್ಲಿ ಪಥ ಸಂಚಲನ ಮಾಡಿದ್ದು ಮಣ್ಣಿನ ಗುಣವನ್ನು ಪರಿಚಯ ಮಾಡಲು ಪೂರಕವಾಗಿತ್ತು. ಮುಂದಿನ ಜನಾಂಗದವರೆಗೂ ಕೃಷಿ ಬೇಸಾಯವನ್ನು ಉಳಿಸುವುದಕ್ಕಾಗಿ ಮಕ್ಕಳಿಗೆ ಹೆಚ್ಚು ಹೆಚ್ಚು ತರಬೇತಿ ನೀಡಲಾಯಿತು. ಯಾವ ರೀತಿ ಹಳ್ಳಿಯ ಜನರು ವಾಸಿಸ್ತಾ ಇದ್ರು ಅನ್ನುವಂಥದ್ದನ್ನ ಇವತ್ತಿನ ಪೀಳಿಗೆಗೆ ತೋರಿಸಿಕೊಳ್ಬೇಕಾದಂತಹ ಒಂದು ಕಾಲ ಇವತ್ತು ಬಂದಿದೆ. ಹಿಂದೆ ಆದರೆ ಮಕ್ಕಳು ಕೆಸರಿನಲ್ಲಿ ಓಡಾಡಿಕೊಂಡು ಕೆಲಸ ಮಾಡುವುದು, ಅವರೊಟ್ಟಿಗೆ ಸೇರಿಕೊಂಡು ಸಮಾಜದಲ್ಲಿ ಎಲ್ಲರೂ ಅನ್ನದಾತನಿಗೆ ಗೌರವ ಕೊಡುವ ಕೆಲಸ ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಹೇಳಿಕೊಡಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಇಡೀ ದಿನ ಎಲ್ಲರೂ ಎಂಜಾಯ್ ಮಾಡಿದ್ರು. ಇಡೀ ದಿನ ಹೆಂಗಳೆಯರು ತಮ್ಮ ಮನೆಯ ಕಿಚನ್ ತೊರೆದು ಇಲ್ಲಿ ಬೀಡು ಬಿಟ್ಟಿದ್ದರು. ಪುರುಷರು ತಮ್ಮ ಕೆಲಸದ ಒತ್ತಡವನ್ನು ಬದಿಯಲ್ಲಿಟ್ಟು ಇಲ್ಲಿ ಎಂಜಾಯ್ ಮಾಡಿದ್ರು. ಮಕ್ಕಳಂತೂ ಕುಣಿದು ಕುಪ್ಪಳಿಸಿದ್ರು. ಮಳೆಗಾಲದಲ್ಲಿ ಕೃಷಿಯ ನಡುವೆ ಖುಷಿಯಿಂದ ಇಂತಹ ಗದ್ದೆ ಗಮ್ಮತ್ತು ಎಲ್ಲರಿಗೂ ಮುದ ನೀಡಿದ್ದಂತೂ ಸುಳ್ಳಲ್ಲ.